ಉಡುಪಿಯ ಅಷ್ಟಮಠಗಳಲ್ಲೊಂದಾದ ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿ 1 ತಿಂಗಳು ಕಳೆದರೂ ಇನ್ನೂ ಆರಾಧನೆ ನಡೆಯುತ್ತಿರುವ ಬಗ್ಗೆ ಶ್ರೀಗಳ ಭಕ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಬಾಲ ಸನ್ಯಾಸದ ವಿರುದ್ಧವೂ ಕಾನೂನು ಹೋರಾಟಕ್ಕೆ ಶಿರೂರು ಶ್ರೀ ಅಭಿಮಾನಿ ಸಮಿತಿ ನಿರ್ಧರಿಸಿದೆ. ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿ ತಿಂಗಳುಗಳು ಕಳೆದಿವೆ. ಶ್ರೀಗಳ ಸಾವಿಗೆ ಕಾರಣ ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಮರಣೋತ್ತರ ಪರೀಕ್ಷೆಯ ಫೈನಲ್ FSL ರಿಪೋರ್ಟ್ ಇನ್ನೂ ಬಂದಿಲ್ಲ. ಈ ನಡುವೆ ಶಿರೂರು ಶ್ರೀ ಅಭಿಮಾನಿ ಸಮಿತಿ ಸ್ವಾಮೀಜಿಗಳ ಆಪ್ತರು ಭಕ್ತರನ್ನೆಲ್ಲ ಸೇರಿ ಶ್ರದ್ಧಾಂಜಲಿ ಸಭೆ ನಡೆಸಿದ್ದಾರೆ. ಜನಕಲ್ನ ಅರ್ನ ಇಂಚ ವ್ಯವಹಾರ ಇಂಚ ನಾರ ಇಂಚ ಪ್ರೀತಿ ಮತ್ತೊಂದಿರವು ಬಗ್ಗೆ ನಾರ ಪಿರವಡದಾದ ಇನ್ನು ಶ್ರದ್ಧಾಂಜಲಿ ಸಭೆಯಲ್ಲಿ ಶಿರೂರು ಶ್ರೀಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಶ್ರೀಗಳ ಸಾವಿಗೆ ತನಿಖೆ FIR ದಾಖಲಿಸಬೇಕು. ಅಲ್ಲದೆ ಬಾಲ ಸನ್ಯಾಸತ್ವ ನೇಮಕಕ್ಕೆ ಅವಕಾಶ ಇರಬಾರದು. ಅದು ಬಾಲಕಾರ್ಮಿಕ ಬಾಲ್ಯ ವಿವಾಹದಷ್ಟೇ ಅಪರಾಧ. ಹೀಗಾಗಿ ಬಾಲ ಕಾರ್ಮಿಕ ಪದ್ಧತಿಯನ್ನ ಕಾನೂನಿನನ್ವಯ ಕೇಸು ದಾಖಲಿಸಿ ಕಾನೂನು ಹೋರಾಟ ಮಾಡುವ ಅಗತ್ಯವಿದೆ. ಇದರ ಜೊತೆಗೆ ಆರಾಧನೆ ನಡೆಯದಿರುವ ಹಿಂದೆ ಕುತಂತ್ರ ಅಡಗಿದೆ. ಆರಾಧನೆ ನಡೆಸದಿರುವುದು ಶ್ರೀಗಳಿಗೆ ಮಾಡುವ ಅವಮಾನ. ಇದರಿಂದ ಭಕ್ತರು ನೊಂದಿದ್ದಾರೆ. ಹೀಗಾಗಿ ಶ್ರೀಗಳ ಆರಾಧನೆ ನಡೆಯಬೇಕು ಎಂದು ಕೇಮಾರು ಶ್ರೀ ವೀಶಾ ವಿಠಲದಾಸ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಬಾಲ ಸನ್ಯಾಸದ ಬಗ್ಗೆ ಬಾಲ ಸನ್ಯಾಸವನ್ನು ಕೊಡುವುದನ್ನು ನಿಲ್ಲಿಸಬೇಕು. ಎಲ್ಲ ಮಠಾಧಿಪತಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಬಾಲ ಸನ್ಯಾಸ ಬಾಲ ಕಾರ್ಮಿಕರು ಹೇಗೆ ಅಪರಾಧವೋ, ಬಾಲ್ಯ ವಿವಾಹ ಹೇಗೆ ಅಪರಾಧವೋ, ಅದೇ ರೀತಿಯಲ್ಲಿ ಬಾಲ ಸನ್ಯಾಸವನ್ನು ಅಪರಾಧ ಅಂತೇಳಿ ಕಾನೂನು ಪರಿಗಣಿಸಬೇಕು. ಇದೇ ರೀತಿ ಎಲ್ಲಿಯಾದರೂ ಬಾಲ ಸನ್ಯಾಸ ಕೊಟ್ಟದ್ದೇ ಮುಂದಿನ ದಿನಗಳೆಲ್ಲ ಕೊಡುವುದಾದರೆ ನಾವು ಇದರ ಮೂಲಕ ಕಾನೂನು ಮೂಲಕವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈಗಾಗಲೇ ನಮ್ಮ ಕೊಡ್ಚಾದ್ರಿ ಟ್ರಸ್ಟಲ್ಲಿ ನಾವು ಮಾತಾಡಿದ್ದೇವೆ. ಅದಕ್ಕೆ ನಮ್ಮ ಟ್ರಸ್ಟ್ ಪ್ರೆಸಿಡೆಂಟ್ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಏನಂತೇಳಿ ನಾವು ಕಾನೂನು ತಜ್ಞರ ಮೂಲಕ ಬಾಲ ಸನ್ಯಾಸವನ್ನು ಕೊಟ್ಟಲ್ಲಿ ನಾವು ಎಲ್ಲಿಯೂ ಬಾಲ ಸನ್ಯಾಸವನ್ನು ಕೊಟ್ಟಾಗ ನಾವು ಅವರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ದೇವೆ. ಶಿರೂರು ಸ್ವಾಮೀಜಿಯವರ ಅನುಮಾನಾಸ್ಪದ ಸಾವು ಪ್ರಕರಣ ಮರಣೋತ್ತರ ಪರೀಕ್ಷೆಯ ವರದಿ ತಿಂಗಳು ಕಳೆದರೂ ಇನ್ನೂ ಪೊಲೀಸರ ಕೈ ಸೇರಿಲ್ಲ. ದೇಶದ ಗಮನ ಸೆಳೆದ ಪ್ರಕರಣ ಆದರೂ FSL ವರದಿ ಇನ್ನೂ ಬಂದಿಲ್ಲ. ಮಣಿಪಾಲ KMC ವೈದ್ಯರು ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. FSL ವರದಿ ತಡವಾದಷ್ಟು ವಿಷತ್ವವನ್ನು ಕಳೆದುಕೊಳ್ಳುತ್ತದೆ. ಪ್ರಕರಣದ ದಿಕ್ಕೆ ಬದಲಾಗುವ ಸಾಧ್ಯತೆ ಇದೆ ಎಂದು ಕ್ರಿಮಿನಲ್ ವಕೀಲರಾದ ರವಿಕಿರಣ್ ಮುರುಡೇಶ್ವರ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂವೇದನಾಶೀಲ ಪ್ರಕರಣಗಳಲ್ಲಿ ಅಂತಿಮ ವರದಿ ಶೀಘ್ರವಾಗಿ ಬರಬೇಕು. ಆದರೆ ಬಹಳ ಆಶ್ಚರ್ಯವಾಗ್ತಾ ಇದೆ, ಇನ್ನೂ ತಡ ಆಗ್ತಾ ಇದೆ. ನಾನು ಕಳೆದ ಬಾರಿಯೇ ಹೇಳಿದೆ, ತಡ ಆದರೆ ವಿಷ ಕೂಡ ಅದರ ವಿಷತ್ವವನ್ನು ಕಳೆದುಕೊಳ್ತದೆ ಅಂತ ಹೇಳಿದ್ದೆ. ಈ ಅಪಾಯ ಏನಂತ ಹೇಳಿದರೆ, ತಡ ಆದಷ್ಟು ನಮಗೆ ಸತ್ಯ ಕೈಗೆ ಎಟ್ಕೋದಿಲ್ಲ. ವಿಳಂಬವಾದರೆ ಈ ವಿಷ ಅದರ ವಿಷತ್ವವನ್ನು ಕಳೆದುಕೊಂಡು ಬಿಟ್ಟರೆ ನಾವು ಪರೀಕ್ಷೆ ಮಾಡಿ ಏನು ಪ್ರಯೋಜನ? ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ. ಶಿರೂರು ಮಠ ದ್ವಂದ್ವ ಮಠವಾದ ಸೋತಿ ಮಠ ಇನ್ನು ಶಿರೂರು ಶ್ರೀಗಳ ಆರಾಧನೆಯ ಬಗ್ಗೆಯೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ದ್ವಂದ್ವ ಮಠವಾದ ಸೋತಿ ಮಠದ ಸುಪರ್ದಿಯಲ್ಲಿರುವ ಶಿರೂರು ಮಠದೊಳಗೆ ಶ್ರೀಗಳ ಭಾವಚಿತ್ರ ತಂದು ಶ್ರದ್ಧಾಂಜಲಿ ಸಲ್ಲಿಸಲು ಸೋತೆ ಮಠ ಅವಕಾಶ ನೀಡಿಲ್ಲ. ಅಷ್ಟೇ ಅಲ್ಲದೆ ಶಿರೂರು ಶ್ರೀಗಳ ಅಸಹಜ ಸಾವಿನ ರಹಸ್ಯ ಯಾವಾಗ ಹೊರಬರುತ್ತೆ, ಶ್ರೀ ಆರಾಧನೆ ಯಾವಾಗ ನೆರವೇರುತ್ತೆ ಅನ್ನುವುದು ಅಭಿಮಾನಿಗಳ ಮನಸ್ಸಿನಲ್ಲಿಯೇ ಇನ್ನು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿರುವುದು ಮಾತ್ರ ಸುಳ್ಳಲ್ಲ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.